आपने बोले कि ज़्यादा शादी है तो जाना है तो अच्छा चीज़ जाता है ಕೇಂದ್ರ ಸರ್ಕಾರ ಇವತ್ತು ಗ್ಯಾಸ್ಗೆ 200 ರೂಪಾಯಿ ಸಬ್ಸಿಡಿ ಕೊಟ್ಟಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದ್ರೂ ಸಹ ಈ ಮಹಾಮಾರಿ ಕರೋನಮ್ಮ ತಾಯಿ ಪ್ರಭಾವದಲ್ಲಿ ಭಾಳ ಜಾಡ್ತನ ಬುದ್ಧಿನಿಂದ ಭಾಳ ಒಳ್ಳೆಯ ಗುಣನಿಂದ ನಮ್ಮ ಭಾರತ ದೇಶಕ್ಕೆ ಕಾಪಾಡಿದ್ದಾರೆ. ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಇವತ್ತೊಂದು ದಿವಸ ಈ 200 ರೂಪಾಯಿ ಕಮ್ಮಿ ಆಗಿದೆ ಸಬ್ಸಿಡಿ ಗ್ಯಾಸ್ನಲ್ಲಿ, ಮತ್ತು ಪೆಟ್ರೋಲ್ ಡೀಸೆಲ್ನಲ್ಲಿನೂ ಕಮ್ಮಿ ಆಗಿದೆ. ಇದಕ್ಕೆ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸ್ವಾಮಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ ಜೈ.